ಒಂದು ಖಡಕ್ ಬಾಯಿ ನೀರೂರಿಸುವಂತಹ ನಾಟಿ ಸ್ಟೈಲಲ್ಲಿ ಮಾಡುವಂತಹ ಸುಟ್ಟ ಬದನೆಕಾಯಿಯ ಚಟ್ನಿಯನ್ನು ತುಂಬಾ ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ರೈಸ್, ರೋಟಿ, ಚಪಾತಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಇದು ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಚಟ್ನಿ ಮಾಡಲಿಕ್ಕೆ ನಾನು ಈ ಸೈಜಿದು ಗುಳ್ಳ ಬದನೆಯನ್ನು ತಗೊಂಡಿದ್ದೀನಿ. ನೀವು ಬೇರೆ ಬದನೆಕಾಯಿ ಬೇಕಾದರೂ ತಗೋಬೋದು. ಅದಕ್ಕೆ ಒಂದು ದೊಡ್ಡ ಟೊಮೆಟೊ ಕೂಡ ತಗೊಂಡಿದ್ದೀನಿ. ಟೊಮೆಟೊ ಹಾಕಿದರೆ ಇನ್ನಷ್ಟು ಸೂಪರ್ ಆಗಿರುತ್ತೆ ರುಚಿ. ಮೊದಲು ನಾವು ಎಲ್ಲದನ್ನು ಸುಟ್ಕೋಬೇಕು. ಬದನೆಕಾಯಿ ಇರುತ್ತಲ್ವ, ಅದನ್ನ ನೀಟಾಗಿ ಸುಟ್ಕೋಬೇಕು. ನಾನು ಸ್ಟವ್ ಮೇಲೆ ಒಂದು ರೋಟಿ ಮಾಡುವಂಥ ಗ್ರಿಲ್ ಇಟ್ಬಿಟ್ಟು ಈ ಥರ ಸುಡ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಬೇಕಾದರೆ ಬೆಂಕಿ ಮೇಲೆ ಇಟ್ಕೊಂಡು ಬೇಕಾದರೂ ಸುಡ್ಬೋದು, ಬಟ್ ಕೈ ಕೇರ್ಫುಲ್ ಆಗಿರಿ, ಜಾಗ್ರತೆಯಿಂದ ಮಾಡಿ. ಎಲ್ಲ ಕಡೆ ನೀಟಾಗಿ ಸುಟ್ಟು ಬದನೆ ಸಾಫ್ಟ್ ಆಗಬೇಕು, ಒಳಗಡೆಯಿಂದ ನೀಟಾಗಿ ಬೇಯಬೇಕು. ಅಷ್ಟು ಹೊತ್ತು ತನಕ ನೀವು ಇದನ್ನ ಸುಡಬೇಕು. ಬದನೆಕಾಯಿ ಸುಟ್ಟಾದ ನಂತರ ಇವಾಗ ನಾನು ಟೊಮೆಟೊ ಹಣ್ಣನ್ನು ಕೂಡ ಇದೇ ರೀತಿ ಸುಡ್ತಾ ಇದ್ದೀನಿ. ಬಟ್ ಕೈ ಕೇರ್ಫುಲ್, ಯಾವುದಾದ್ರೂ ಒಂದು ಹೋಲ್ಡರ್ ಅಥವಾ ಏನಕ್ಕಾದ್ರೂ ಒಂದು ಸಿಕ್ಕಿಸಿಕೊಂಡು ನೀವು ಟೊಮೆಟೊ ಹಣ್ಣನ್ನು ಕೂಡ ನೀಟಾಗಿ ಸುಡಿ. ಅದು ಬೆಂದಿರಬೇಕು ಒಳಗಡೆ, ಅಷ್ಟು ಚೆನ್ನಾಗಿ ನೀವು ಅದನ್ನ ಸುಡಬೇಕು. ಹಾಗೆಯೇ ಒಂದು ತುಂಡು ಈರುಳ್ಳಿನ ಕೂಡ ನಾನು ನೀಟಾಗಿ ಸುಡ್ತಾ ಇದ್ದೀನಿ. ಈರುಳ್ಳಿ ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕ್ಬೋದು, ಇಲ್ಲದಿದ್ದರೆ ತೊಂದರೆ ಇಲ್ಲ. ಈರುಳ್ಳಿ ಕೂಡ ನೀಟಾಗಿ ಸುಡಿ. ಹಾಗೆಯೇ ಒಂದು 4-5 ಎಸಳು ಬೆಳ್ಳುಳ್ಳಿಯನ್ನು ಕೂಡ ನೀವು ಸುಡಬೇಕಾಗುತ್ತೆ. ಹಾಗೆಯೇ ಒಂದು 3 ಹಸಿಮೆಣಸಿನ್ಕಾಯಿ. ಎಲ್ಲದನ್ನು ಸುಟ್ಟು ಮಾಡಿದರೆ ಫ್ಲೇವರ್ ಇದೆಯಲ್ಲ, ಅದ್ಭುತ ಅಂದರೆ ಅದ್ಭುತ ಇರುತ್ತೆ. ತುಂಬ ಕರಟಿ ಹೋಗೋ ಥರ ಸುಡಬೇಡಿ ಈ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ. ಎಲ್ಲದನ್ನು ಸುಟ್ಟಾದ ನಂತರ ನಾವು ಇದರ ಸಿಪ್ಪೆನ ತೆಗಿಬೇಕಾಗುತ್ತೆ. ಮೊದಲು ಬದನೆದು ಮೇಲ್ಗಡೆದು ಸಿಪ್ಪೆ ಇರುತ್ತಲ್ವ, ಕರಟಿರೋ ಸಿಪ್ಪೆನ ಮಾತ್ರ ತಗೊಳ್ಳಿ, ಒಳಗಡೆ ಇರುವಂಥದ್ದೆಲ್ಲ. ಸಿಪ್ಪೆ ಆದಾದ ನಂತರ ಅದನ್ನ ಬಿಡಿಸಿಕೊಂಡು ನೀವು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಬಿಡಿಸಿ ನೀಟಾಗಿ ಚೆಕ್ ಮಾಡಬೇಕು, ಯಾಕಂತಂದರೆ ಕೆಲವೊಂದು ಸರಿ ಬದನೆಕಾಯಿಯಲ್ಲಿ ಒಳಗಡೆಯಿಂದ ಹುಳ ಇರುತ್ತೆ, ಅದರಿಂದ ಅದನ್ನ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಟೊಮೆಟೊ ಹಣ್ಣು ಕೂಡ ಅಷ್ಟೇ, ನಾವು ಆ ಕರಟಿರೋ ಮೇಲ್ಗಡೆ ಸಿಪ್ಪೆ ಇದೆಯಲ್ಲ ಅದನ್ನ ತೆಗಿಬೇಕು. ಯಾಕಂತಂದರೆ ಕರಟಿರೋ ಭಾಗ ನಾವು ಚಟ್ನಿಗೆ ಬಿತ್ತು ಅಂತಂದರೆ ಅದು ಕಹಿ ಬರುತ್ತೆ. ಅದನ್ನ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ. ಹಾಗೆಯೇ ಮೆಣಸಿನಕಾಯಿದು ಕೂಡ ಅಷ್ಟೇ, ಸ್ವಲ್ಪ ಮೇಲ್ಗಡೆ ಕರಟಿರೋ ಸಿಪ್ಪೆನಷ್ಟೇ ತೆಗೆದುಬೇಡಿ, ಪೂರ್ತಿ ಎಲ್ಲ ಈ ಥರ ನೀಟಾಗಿ ಕೈಯಲ್ಲಿ ತೆಗೆದ್ರೆ ಹೋಗುತ್ತೆ. ಈಗ ನಾವು ಹಸಿಮೆಣಸಿನ್ಕಾಯಿ, ಒಂದು 4-5 ಎಸಳು ಬೆಳ್ಳುಳ್ಳಿದು ಕೂಡ ಅಷ್ಟೇ ಸಿಪ್ಪೆ ತೆಗೀರಿ. ಮತ್ತು ಒಂದು ತುಂಡು ಶುಂಠಿ, ಸುಟ್ಟಿರುವಂಥ ಈರುಳ್ಳಿ, ಇದಿಷ್ಟನ್ನು ನಾವು ಕುಟ್ಟಿಬಿಟ್ಟು ಅಥವಾ ಗುದ್ದಿಬಿಟ್ಟು ನಾವು ಅದನ್ನೊಂಥರ ಪೇಸ್ಟ್ ಥರ ಮಾಡಬೇಕು. ಇಲ್ಲ ನೀವು ಮಿಕ್ಸರಿಗೆ ಹಾಕಿಬಿಟ್ಟು ರುಬ್ಬಿಬಿಟ್ಟು ಕೂಡ ಇದನ್ನ ಪೇಸ್ಟ್ ಥರ ಮಾಡ್ಕೋಬೋದು. ನಿಮ್ಮ ಚಾಯ್ಸ್ ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಇದನ್ನ ಇವಾಗ ನಾವು ಟೊಮೆಟೊ ಮತ್ತು ಬದನೆಕಾಯಿ ಬಿಡಿಸಿಟ್ಟಿದ್ವಲ್ಲ, ಅದಕ್ಕೆ ಹಾಕ್ಕೊಳ್ಳಿ ಆ ಪೇಸ್ಟನ್ನು. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕ್ಕೊಳ್ಳಿ. ಉಪ್ಪು ಕಡಕ್ ಮಾಡಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಗರಂ ಮಸಾಲ ಆಪ್ಷನಲ್. ಇಷ್ಟನ್ನು ಹಾಕಿ ನಾವು ಇದನ್ನ ಕೈಯಿಂದ ನೀಟಾಗಿ ಕಿವುಚಬೇಕು. ಇಲ್ಲದಿದ್ದರೆ ನೀವು ಯಾವುದಾದ್ರೂ ಸ್ಮ್ಯಾಶರ್ ಅಥವಾ ಹ್ಯಾಂಡ್ ಮಿಕ್ಸರ್ ಇದ್ದರೆ ಕೂಡ ಇದನ್ನ ಈ ಥರ ಚಟ್ನಿ ಥರ ಮಾಡಬೇಕು. ಇಲ್ಲ ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಬೇಕಾದರೂ ಚಟ್ನಿ ಥರ ಮಾಡ್ಬೋದು. ತುಂಬ ಸಾಫ್ಟ್ ನೈಸಾಗಿ ಗ್ರೈಂಡ್ ಮಾಡಲಿಕ್ಕೆ ಇಲ್ಲ, ತರಿ ಒಂಥರ ಸ್ವಲ್ಪ ಇದ್ರೇ ನಮಗೆ ಚೆನ್ನಾಗಿ ಬರೋದು. ಇದಕ್ಕೆ ಇವಾಗ ಒಗ್ಗರಣೆ ಹಾಕೋಬಹುದು. ಸಾಸಿವೆ ಮತ್ತು ಇಂಗು ಹಾಕಿಬಿಟ್ಟು ಸ್ವಲ್ಪ 1 ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿದರೆ ಇದರ ಫ್ಲೇವರ್ ಇದೆಯಲ್ಲ, ಅದ್ಭುತ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ, ಸಖತ್ತಾಗಿ ಬರುತ್ತೆ ಈ ಸುಟ್ಟ ಬದನೆಕಾಯಿ ಚಟ್ನಿ. ನೀವು ಇಲ್ಲಿ ತನಕ ಮಾಡಿಲ್ಲದಿದ್ದರೆ ಒಂದ್ಸರಿ ಟ್ರೈ ಮಾಡಿ. ಇದು ಆ್ಯಕ್ಚುಲಾಗಿ ನಾಟಿ ಸ್ಟೈಲ್, ನಾವು ಎಲ್ಲದನ್ನು ಗುದ್ದುಬಿಟ್ಟು ಕುಟ್ಬಿಟ್ಟು ಮಾಡುವಂಥದ್ದು. ನೀವು ಬೇಕಾದರೆ ಗ್ರೈಂಡ್ ಮಾಡಿಬಿಟ್ಟು ಬೇಕಾದರೂ ಮಾಡ್ಬೋದು, ಬಟ್ ತುಂಬ ನೈಸಾಗಿ ಗ್ರೈಂಡ್ ಮಾಡಿಬಿಡಿ, ಅಷ್ಟೊಂದು ಚೆನ್ನಾಗಿ ಬರಲ್ಲ. ಈ ಥರ ತರಿ ಇದ್ರೇನೆ ಇದೆಯಲ್ಲ, ತುಂಬಾ ಅಂತಂದರೆ ತುಂಬಾ ರುಚಿಯಾಗಿ ಬರುತ್ತೆ. ರೋಟಿಗೆ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ, ಅನ್ನಕ್ಕೆ ಸೈಡ್ ಡಿಶ್ ಆಗಿ ಕೂಡ ಸಖತ್ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.